ಮಂಗಳೂರು ಯಕ್ಷಾಭಿನಯ ಬಳಗದ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬಡಗತಿಟ್ಟು ಯಕ್ಷಗಾನವು ನಗರದ ಪುರಭವನದಲ್ಲಿ ಪ್ರದರ್ಶನಗೊಂಡಿತು. ಅಭಿಮನ್ಯು ಕಾಳಗ ಹಾಗೂ ಜಾಂಬಾವತಿ ಕಲ್ಯಾಣ ಎನ್ನುವ ಯಕ್ಷಗಾನ ಪ್ರದರ್ಶನಗೊಂಡಿತು. ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಯಕ್ಷಾಭಿನಯ ಬಳಗದ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬಡಗತಿಟ್ಟು ಯಕ್ಷಗಾನದ ಪ್ರಯುಕ್ತ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಭಾ ಕಾರ್ಯಕ್ರಮವನ್ನು ಯಕ್ಷಗುರು ಯಕ್ಷಶ್ರೀ ಐರೋಡಿ ಮಂಜುನಾಥ್ ಕುಲಾಲ್ ಅವರು ಉದ್ಘಾಟಿಸಿದರು. ತದಬಳಿಕ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಅಭಿನಂದನೆ ಸಲ್ಲಿಸಿರುವುದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಹಲವಾರು ಮಂದಿ ಜ್ಞಾನವುಳ್ಳ ವಿದ್ಯಾರ್ಥಿಗಳು ನಮಗೆ ಸಿಕ್ಕಿದ್ದಾರೆ. ಈ ಯಕ್ಷಗಾನದಲ್ಲಿ ಹಲವಾರು ರೀತಿಯ ತಪ್ಪುಗಳು ಕಾಣಬಹುದು. ಆದರೆ ಅವರಲ್ಲಿರುವ ಪ್ರತಿಭೆಗೆ ಸೂಕ್ತ ಪ್ರೋತ್ಸಾಹ ಸಿಗಬೇಕಾಗಿದೆ ಎಂದು ಅವರು ಹೇಳಿದರು. ಶಿಷ್ಯರ ಆ ಒಂದು ಗುರುಭಕ್ತಿಯನ್ನು ನಾನು ಎಷ್ಟು ಕೊಂಡಾಡಿದರೂ ಸಾಲದು. ಯಾಕೆಂತ ಹೇಳಿದರೆ, ನನ್ನಕ್ಕಿಂತ ಕಡಿಮೆ ವಯಸ್ಸಿನ ಶಿಷ್ಯರೂ ಇದ್ದಾರೆ, ನನ್ನಕ್ಕಿಂತ ಹೆಚ್ಚಿನ ವಯಸ್ಸಿನ ಶಿಷ್ಯರೂ ಇದ್ದಾರೆ. ಎಲ್ಲರೂ ಗುರುಗಳೆಂದರೆ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ. ಇದಕ್ಕೆ ನಾನು ಜನ್ಮ ಜನ್ಮದ ಪುಣ್ಯ ಮಾಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಒಂದು ಜನ್ಮ ಅಲ್ಲ, 7 ಜನ್ಮ ಅಂತ ಹೇಳ್ತಾರೆ. ಅಂತಹ ಭಾಗ್ಯ ನನ್ನ ಪಾಲಿಗಿಂದು ಒದಗಿದೆ. ನಮ್ಮ ಸಂಸ್ಥೆಯಲ್ಲಿ ನಾನು ಎಷ್ಟೋ ಕಡೆಯಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇನೆ, ಪ್ರದರ್ಶನವನ್ನು ನೀಡಿದ್ದೇನೆ. ಆದರೆ ಇಲ್ಲಿ ಯಕ್ಷಾಭಿನಯ ಬಳಗದಲ್ಲಿ ತುಂಬ ಅನುಭವ ಇರುವಂತಹ, ಜ್ಞಾನ ಇರುವಂತಹ ಶಿಷ್ಯರು ನನಗೆ ಸಿಕ್ಕಿದ್ರು. ಎಷ್ಟೋ ನಾನು ಅವರಿಗೆ ಹೇಳಿಕೊಡುತ್ತಾ ನಾನು ಕೂಡ ಸತತವಾಗಿ ಅವರಿಂದ ಕಲಿಯುತ್ತಾ ಬಂದಿದ್ದೇನೆ ಅನ್ನೋದಕ್ಕೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು, ಕನ್ನಡ ಸಂಸ್ಕೃತಿ ಬೆಳೆಯಬೇಕಾದ್ರೆ ಯಕ್ಷಗಾನ ಅನಿವಾರ್ಯವಾಗಿದೆ. ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ್ರೆ ಬದುಕು ಹಸನಾಗ್ತದೆ ಎಂದು ಹೇಳಿದರು. ಹಾಲಾಡಿ, ಮಾರಣಕಟ್ಟೆ, ಶಂಕರನಾರಾಯಣ, ಸಿದ್ದಾಪುರ ಈ ಬಳಗದ ಈ ಏರಿಯಾದ ಜನರೆಲ್ಲ ಇಲ್ಲಿ ಬಂದು ಹೊಟ್ಟೆಪಾಡಿಗಾಗಿ ಬಂದವರು ಬದುಕನ್ನು ಕಟ್ಟಿಕೊಂಡು ಆವಾಗ ಯಕ್ಷಗಾನ ಮಾಡುವಾಗ ರಾತ್ರಿ ಯಕ್ಷಗಾನ ನೋಡಿ ಹಗಲಲ್ಲಿ ಗಂಟೆ ಹಿಂಡಲ್ಲಿ ನಾವೇನು ಜಾನುವಾರುಗಳಲ್ಲಿ ಯಕ್ಷಗಾನ ಕುಣಿದವರು ಇಲ್ಲಿ ಹೆಚ್ಚಿರೋದು ಹುಡುಗರು. ನನ್ನ ಅಣ್ಣನೊಟ್ಟಿಗೆ ಕುಣಿದಿದ್ದೇನೆ, ನನ್ನ ತಮ್ಮನೊಟ್ಟಿಗೆ ಕುಣಿದಿದ್ದೇನೆ, ನಾನು ಕುಣಿಬೇಕು ಅನ್ನೋ ಪ್ರೀತಿಯಿಂದ ಅವರು ಇವತ್ತು ವೇಷ ಮಾಡಿದವರು. ಅವರನ್ನು ಕುಣಿಸಿದವರು ಯಕ್ಷಗಾನ ಕ್ಷೇತ್ರದ ಬಲಾಢ್ಯ ಇಬ್ಬರು ಭಾಗವತರುಗಳು. ಇದು ಹೆಮ್ಮೆ. ಯಾಕಂದರೆ ಯಾವುದೋ ದೊಡ್ಡ ಕಲಾವಿದರುಗಳು ಯಾವ ಸಣ್ಣ ಭಾಗವತನಿಗೆ ಕುಣಿಯೋದು ದೊಡ್ಡ ವಿಷಯ ಅಲ್ಲ. ಅದು ದೊಡ್ಡ ಭಾಗವತರಿಗೆ ಏನೂ ಗೊತ್ತಿಲ್ಲದ ಕಲಾವಿದರನ್ನ ಕುಣಿಸುವುದಂದರೆ ಅಷ್ಟು ಸಣ್ಣದಲ್ಲ, ಕುಣಿಯುವುದಂದ್ರೂ ಸಣ್ಣದಲ್ಲ. ಅಷ್ಟು ಆತ್ಮಸ್ಥೈರ್ಯ ಬೇಕು. ಅವರೆಲ್ಲ ಮಾಡಿದರು. ಆ ಕೌರವನ ಪಾತ್ರದಿಂದ ಹಿಡಿದು ನೀವು ಬೇರೆ ಬೇರೆ ಜನರು ಮಾಡಿದವರಲ್ಲಿಯೂ ಕೆಲವು ಜನರಿಗೆ ದೃಷ್ಟಿಯಲ್ಲಿಯೂ ಸ್ವಲ್ಪ ತೊಂದರೆಗಳು, ಸಮಸ್ಯೆಗಳಿತ್ತು, ಕಷ್ಟಗಳಿತ್ತು. ಅವ್ರು ಮಾಡುವಾಗ ಸಭಾ ನಿರ್ವಹಣೆ ಮಾಡೋ ಕಷ್ಟ ಇತ್ತು ಅಂತ ನಮ್ಮ ಮಂಜುನಾಥ್ ಕುಲಾಲ್ ಹೇಳ್ತಿದ್ರು. ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ನವನೀತ್ ಶೆಟ್ಟಿ ವಹಿಸಿದ್ರು. ತದಬಳಿಕ ಮಾತನಾಡಿದ ಅವರು, ಯಕ್ಷಗಾನ ರಂಗಕ್ಕೆ ಒಳ್ಳೆಯ ಗುರು ಹಾಗೂ ಪ್ರೋತ್ಸಾಹ ವರ್ಗ ಪ್ರೇಕ್ಷಕರು ಇದ್ದಾರೆ. ಆ ಮೂಲಕ ಯಕ್ಷಗಾನ ಬೆಳೆಯುತ್ತಿದೆ ಎಂದು ಅವರು ಹೇಳಿದ್ರು. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಯಕ್ಷಗಾನ ಕಲೀಲಿಕ್ಕೆ ಆಸಕ್ತಿ ಇದ್ದರೂ ಕೂಡ ಕಲಿಸುವ ಗುರುಗಳಿರಲಿಲ್ಲ. ನಾನು ಎಲೋಶಿಯಸ್ನಲ್ಲಿರುವಾಗ ಮುಳಿಯಾಳ ಭೀಮಭಟ್ರು 2 ದಿವಸ ನನಗೆ ಕಲಿಸಿದ್ದು. 3ನೇ ದಿವಸದಿಂದ ಅವರು ಬರಲಿಲ್ಲ, ತರಗತಿ ಅಲ್ಲಿಗೆ ನಿಂತು ಹೋಯಿತು. ಮತ್ತು ನಾವು ಎಲ್ಲೆಲ್ಲಿ ಗುರುಗಳನ್ನು ಹುಡುಕಿಕೊಂಡು ಹೋಗಿ ಕಲಿತಾ ಇದ್ವಿ, ವ್ಯವಸ್ಥೆ ಇರಲಿಲ್ಲ. ಈಗ ತೆಂಕುತಿಟ್ಟಿನಲ್ಲಿ ಸಾಕಷ್ಟು ಗುರುಗಳಿಲ್ಲಿದ್ದಾರೆ. ಬಡಗುತಿಟ್ಟಿನ ಒಂದು ಯಕ್ಷಗಾನ ತರಗತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದರೆ, ಇದರಲ್ಲಿ ನಮ್ಮ ಈಗ ಸ್ವಸ್ತಿ ನಮ್ಮ ಮೊದಲು ತೆಂಕಿನಲ್ಲಿದ್ದವಳು, ಈಗ ತೆಂಕಿನಲ್ಲಿ ಯಶಸ್ವಿ ವೇಷಧಾರಿ ಅವಳು. ಈಗ ಬಡಗಿನಲ್ಲಿ ಅವಳ ಅಭಿಮನ್ಯು ನೋಡಿದಾಗ ತೆಂಕು ಬಡಗಿನ ಒಂದು ಕಲಾವಿದೆಯಾಗಿ ರೂಪುಗೊಳ್ಳುವುದಕ್ಕೆ ಈ ಯಕ್ಷಾಭಿನಯ ತಂಡ ಕಾರಣ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಈ ವೇಳೆ ಐಸಿಐ ನಿಕಟಪೂರ್ವ ಅಧ್ಯಕ್ಷ CASS ನಾಯಕ್, ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಕಾಪಿಕಾಡ್ ಬಿಜೆ ಇಲ್ಲಿನ ಮುಖ್ಯೋಪಾಧ್ಯಾಯಿನಿ ಪಾವನ ಕೆ, ಮಂಗಳೂರಿನ ಯಕ್ಷಾಭಿನಯ ಬಳಗದ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಶೆಟ್ಟಿ ಬಿ, ಕೋಶಾಧಿಕಾರಿ ರಾಘವೇಂದ್ರ ನೆಲ್ಲಿಕಟ್ಟೆ ಸೇರಿದಂತೆ ಸರ್ವ ಸದಸ್ಯರು ಈ ವೇಳೆ ಪಾಲ್ಗೊಂಡಿದ್ದರು. ಯಕ್ಷಾಭಿನಯ ಬಳಗದ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ ಅವರು ಸ್ವಾಗತಿಸಿದರು. ಸದಸ್ಯರಾದ ರಾಮಕೃಷ್ಣ ಮರಾಠಿ ಅವರು ವಂದಿಸಿದರು. ಅರೆಹೊಳೆ ಪ್ರತಿಷ್ಠಾನದ ಅಧ್ಯಕ್ಷ ಅರೆಹೊಳೆ ಸದಾಶಿವರಾವ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ತದಬಳಿಕ ಅಭಿಮನ್ಯು ಕಾಳಗ ಹಾಗೂ ಜಾಂಬಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನಗೊಂಡಿತು. ನಲಿದಾಡಬಹುದು
ಸಂದರ್ಭದಲ್ಲಿ ನೀವು ಹನುಮಂತ ಮೈಂದ ದೇವರೆಲ್ಲರೂ ಕಣ್ಣೀರನ್ನು ಸುರಿಸುತ್ತಾ ರಾಮನಿಲ್ಲದ ಭುವಿಯಲ್ಲಿ ನಾವಿದ್ದು ಏನು ಪ್ರಯೋಜನ ಎಂದು ಕೇಳಿದಾಗ ನಿಮಗೆ ಒಂದು ವರವನ್ನ ಕೊಟ್ಟಿದ್ದೇನೆ. ಮುಂದಿನ ಯುಗದಲ್ಲಿ ಬಗೆ ಬಗೆಯ ರೂಪವನ್ನ ತಾಳಿದರೂ ಸಹ ನಿಮಗೆ ಮಾತ್ರ ಶ್ರೀರಾಮಚಂದ್ರನಾಗಿ ದರ್ಶನವನ್ನು ನೀಡುತ್ತೇನೆ ಎಂದು. ಹೌದು ದೇವ. ಜಾಂಬವರೇ, ಅದೇ ಮಾತನ್ನ ಜ್ಞಾಪಕದಲ್ಲಿರಿಸಿಕೊಂಡಂತ ನಾನು ನಿಮ್ಮೆದುರಿಗೆ ಶ್ರೀರಾಮಚಂದ್ರನಾಗಿ ಕಾಣಿಸಿಕೊಂಡಿದ್ದೇನೆ. ದೇವಾ ಜಾಂಬವರೇ, ಕೃತಾರ್ಥನಾದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.